ಈ ಊರು ಕರಾವಳಿಯಲ್ಲೇ ಕೈಮಗ್ಗ ನೇಕಾರಿಕೆಗೆ ಪ್ರಸಿದ್ಧಿಯನ್ನ ಪಡೆದಿತ್ತು. ಯಾಕಂದ್ರೆ ಊರಿನ ಪ್ರತಿ ಮನೆಯಲ್ಲೂ ಕೈಮಗ್ಗದ ಉಡುಪುಗಳು ತಯಾರಾಗುತ್ತಿದ್ದವು. ಆದ್ರೀಗ ಬದಲಾದ ಕಾಲಘಟ್ಟದಲ್ಲಿ ಒಂದು ಮನೆಯಲ್ಲಿ ಮಾತ್ರ ನೇಕಾರಿಕೆ ಉಳಿದುಕೊಂಡಿದೆ. ಇದೇ ಮನೆಯಿಂದ ಉಡುಪಿ ಕೃಷ್ಣ ಮಠಕ್ಕೆ ಪಾಣಿ ಪಂಚೆ ಪೂರೈಕೆಯಾಗುತ್ತಿದೆ. ಆದರೆ ಸದ್ಯ ಸರ್ಕಾರದ ಬೆಂಬಲಕ್ಕೆ ನೇಕಾರರು ಕಾಯುತ್ತಿದ್ದಾರೆ. ವೆರೈಟಿ ಡಿಸೈನ್ ಬಟ್ಟೆಗಳು ಮಾರುಕಟ್ಟೆಗೆ ಬರುತ್ತಿದ್ದಂಗೆ ಸಾಂಪ್ರದಾಯಿಕ ಕೈಮಗ್ಗ ಬಟ್ಟೆಗಳು ಕಾಣಸಿಗೋದೇ ಅಪರೂಪ. ಜನ ಕೂಡ ಟ್ರೆಂಡ್ಗೆ ತಕ್ಕ ಬಟ್ಟೆಗಳನ್ನ ಧರಿಸ್ತಾರೆ. ಮಾಡರ್ನ್ ಲೈಫ್ ಅನ್ನ ಜನ ಇಷ್ಟಪಡ್ತಾರೆ. ಈ ಮಧ್ಯೆ ಸಾಂಪ್ರದಾಯಿಕ ನೇಕಾರರು ಅಪರೂಪವಾಗಿ ಆ ಬಟ್ಟೆಗಳನ್ನ ಧರಿಸುವವರು ಕೂಡ ವಿರಳವಾಗಿದ್ದಾರೆ. ಆದ್ರೆ ಉಡುಪಿಯ ಆ ಒಂದು ಮನೆಯೊಂದರಲ್ಲಿ ಶತಮಾನಗಳಿಂದಲೂ ಕೈಮಗ್ಗ ಬಟ್ಟೆಗಳು ತಯಾರಿಸಿದ್ದಾರೆ. ಉಡುಪಿ ಕೃಷ್ಣ ಮಠಕ್ಕೆ ಪಾಣಿ ಪಂಚೆ ಪೂರೈಕೆಯಾಗುವುದೇ ಈ ಮನೆಯಿಂದ. ಎಸ್, ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಲಿಕೇರಿ ಗ್ರಾಮದ ಪ್ರತಿ ಮನೆಯಲ್ಲೂ ಕೈಮಗ್ಗ ನೇಕಾರಿಕೆ ಇತ್ತು. 150ಕ್ಕೂ ಹೆಚ್ಚು ಮಂದಿ ನೇಕಾರರು ಕೈಮಗ್ಗದ ವಿವಿಧ ಉಡುಪುಗಳನ್ನ ತಯಾರು ಮಾಡ್ತಿದ್ರು. ಆದ್ರೆ ಬದಲಾದ ಕಾಲಘಟ್ಟದಲ್ಲಿ ಮಾರುಕಟ್ಟೆಯಲ್ಲಿ ಆಧುನಿಕ ಟ್ರೆಂಡ್ ಬಟ್ಟೆಗಳ ಜೊತೆ ಸ್ಪರ್ಧಿಸಲಾಗದೆ ಈಗ ಸಾಲಿಕೇರಿಯ ಸರಸ್ವತಿ ಅಜ್ಜಿ ಮನೆಯಲ್ಲಿ ಮಾತ್ರ ಕೈಮಗ್ಗ ನೇಕಾರಿಕೆ ನಡೆದಿದೆ. ಸುಮಾರು 75 ವರ್ಷಗಳಿಂದ ಸರಸ್ವತಿ ಅಜ್ಜಿ ನೇಕಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಜೀವನ ಸಾಗಿಸುತ್ತಿದ್ದಾರೆ. ಸರ್ಕಾರ ಮಾಡ್ರೆ ಮಕ್ಕಳಿಗೆ ಒಳ್ಳೇದು, ನನಗೇನು ಬೇಡ. ನಾನೇ ಹೇಳ್ತೆ ಮಕ್ಕಳಿಗೆ ಅವರೇ ಮಾಡೋದು. ಮತ್ತು ಅದು ಇವರು ಈಗ ಪ್ರಾಯ ಆದಮೇಲೆ ಇವರೆಂತ ಮಾಡ್ತಾರೆ ಇನ್ನು? ಅದು ಬೇಕಲ್ಲ, ಅವ್ರಿಗೇನಾದ್ರು ಬೇಕು. ಅವರಿಗೆಲ್ಲ ಗೌರ್ಮೆಂಟಿಗೆ ಕೊಡು. ನಮಗೆ ಗೌರ್ಮೆಂಟ್ ಕೊಟ್ಟದ್ದು ಇಲ್ಲ, ಎಂಥದ್ದು ಇಲ್ಲ. ನಾವು ಒಟ್ಟು ಮಾಡಿದೆ. ಮಾರುಕಟ್ಟೆ ಉಡುಪಿ ಬ್ರಹ್ಮಾವರ ಇವರು ಸುಧಾಕರ್ ಕಿನೀರ್ ಅವ್ರದ್ದು ಗೋಕುಲದಾಸ್ ಬೈರು ಅವ್ರದ್ದು ಇಲ್ಲಿ ಎರಡು ಉಡುಪಿ ಪದ್ದಂ ಶೆಟ್ಟಿಗಾರು ಅಲ್ಲಿ ಎಲ್ಲ ಮೂರು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ದೆ. ಹಾಗೆ ಜವಳಿ ಎಷ್ಟಾಯ್ತು, ಹೀಗೆ ತುಂಬ ಜವಳಿ. ಈಗ ಇದೇ ಜವಳಿ ಬೈರಸ್ ಜಾಸ್ತಿ. ಉಡುಪಿ ಮಠಕ್ಕೆ ಬೈರಸೇ ಬೇಕು. ಅದಕ್ಕೆ ಉಡುಪಿಗೆ ಅದನ್ನೇ ಹೆಚ್ಚಿದ ಕಣಪ್ಪ. ಇಲ್ಲಿಗೂ ಅಷ್ಟೇ ಎಲ್ಲ ಬೈರಸ್. ಸೀರೆ ಮಗ್ಗ ಉಡುಪಿಯವರಿಗೆ. ಇಲ್ಲಿ ಬ್ರಹ್ಮದವರ ಹೆಚ್ಚೆ ಕೈಮಗ್ಗ ಸೀರೆ ಎಲ್ಲ ತೆಗೋದಿಲ್ಲ ಆಗಳಿಗೆ. ಹೀಗೆಲ್ಲ ಇದ್ದಿದ್ದು. ಈಗೆಲ್ಲ ವಾರಂತ ತಿರುಗಿ ಆಯಿತು. ಈಗ ಸಾಧಾರಣ 70-87 ವರ್ಷ ನಡೀತಾ ಇತ್ತು. ಇನ್ನು ಸರಸ್ವತಿ ಅವರ ಮನೆಯಲ್ಲಿ ಪಾಣಿ ಪಂಚೆಯನ್ನೇ ಈಗ ಹೆಚ್ಚಾಗಿ ತಯಾರು ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಉಡುಪಿ ಕೃಷ್ಣ ಮಠಕ್ಕೆ ಹಾಗೂ ಎಲ್ಲಾ ದೇವಸ್ಥಾನಗಳಿಗೆ ಇಲ್ಲಿಂದಲೇ ಪಾಣಿ ಪಂಚೆ ಪೂರೈಕೆ ಆಗ್ತಿದೆ. ಆದ್ರೆ ಸದ್ಯ ಕೈಮಗ್ಗಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರ ಕೈಮಗ್ಗ ನೇಕಾರರ ನೆರವಿಗೆ ಬರುವಂತೆ ಆಗ್ರಹಿಸಿದ್ದಾರೆ ನೇಕಾರಿಕೆಯಲ್ಲಿ ತೊಡಗಿಸಿ ಜೀವನ ನಡೆಸ್ತಾ ಇರುವ ಮಹಿಳೆ. ಈಗ ತಾಯಿಯ ಮಾರ್ಗದರ್ಶನದಿಂದ ನಾವು ಮಗ್ಗ ಮಾಡ್ತಾ ಇದ್ದೇವೆ. ಸಾಲಿಕೇರಿಯಲ್ಲಿ ಒಂದು 100-150 ಮಗ್ಗ ಇತ್ತು, ಎಲ್ಲರ ಮನೆಯಲ್ಲಿ ಸಹ ಇತ್ತು. ಈಗ ಎಲ್ಲ ಬಂದಾಗಿದೆ. ಈಗ ನಮ್ಮ ಮನೆಯಲ್ಲಿ ಮಾತ್ರ ಒಂದು 2 ಮಗ್ಗ ಮಾತ್ರ ನಡೀತಾ ಉಂಟು. ಈಗ ಲಾಕ್ಡೌನ್ ಸಮಯದಲ್ಲಿ ನೂಲಿಗೆಲ್ಲ ಕೆಲಸ ಇಲ್ಲದೆ ಕೂತ್ಕೊಂಡಿದ್ದೇವೆ. ಮತ್ತು ನೂಲಿಗೆಲ್ಲ ತುಂಬ ದರ ಜಾಸ್ತಿಯಾಗಿ ಮಾಲಿಗೆ ರೇಟ್ ಕಡಿಮೆ ತುಂಬ ಇದಾಗಿದೆ. ಸೀರೆ ಅಮ್ಮನ ಕಾಲದಲ್ಲಿ ಅಮ್ಮ ಇರುವಾಗ ಎಲ್ಲ ಅಮ್ಮನ ಇದರಲ್ಲಿ ಎಲ್ಲ ಸೀರೆ ಒಂದು 3 ಮಗ್ಗ ನಡೀತಾ ಇತ್ತು. ಈಗ ಅಮ್ಮನವರು ಬಿಟ್ಟ ಮೇಲೆ ನಾವೀಗ ಪಾಣಿ ಬೈರಸ್ಸು ಮಾಡ್ತಾ ಇದ್ದೇವೆ, 2 ಮಗ್ಗ ಮಾತ್ರ. ಒಟ್ನಲ್ಲಿ ನೇಕಾರಿಕೆಗೆ ಕರಾವಳಿಯಲ್ಲೇ ಪ್ರಸಿದ್ಧಿ ಪಡೆದ ಸಾಲಿಕೇರಿಯ ಒಂದು ಮನೆಯಲ್ಲಿ ಮಾತ್ರ ನೇಕಾರಿಕೆ ಉಳಿದುಕೊಂಡಿದೆ. ಸರ್ಕಾರ ಮುಂದಾದರೂ ನೇಕಾರರ ಬೆಂಬಲವಾಗುವ ಯೋಜನೆ ರೂಪಿಸಿದ್ರೆ ಬಡ ನೇಕಾರರಿಗೆ ಪ್ರಯೋಜನ ಆಗಬಹುದು. ಪ್ರಮುಖ ಸುವರ್ಣ ಕಟಪಾಡಿ, ನಮ್ಮ